ಇವತ್ತು ನಾವು ಮಾಡೋಣ ಎಗ್ ಬೇಲ್ಪುರಿ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ನಿಂಬೆಹಣ್ಣು, ತೆಂಗಿನ ಎಣ್ಣೆ, ಮಸಾಲೆ ಕಡಲೆ, ಮೆಣಸಿನ ಹುಡಿ, ಉಪ್ಪು, ಬೇಯಿಸಿದ ಮೊಟ್ಟೆ, ಟೊಮೆಟೊ, ಚುರುಮುರಿ. ಈರುಳ್ಳಿ, ಕ್ಯಾರೆಟ್, ಟೊಮೆಟೊ ಇದು 1 ಕಪ್ ಚುರುಮುರಿಗೆ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಹಾಕೋಣ ಉಪ್ಪು ಸ್ವಲ್ಪ ಹಾಕಿದರೆ ಸಾಕು. ಈಗ ಹಾಕೋಣ ಮೆಣಸಿನ ಹುಡಿ ಖಾರಕ್ಕೆ ತಕ್ಕಷ್ಟು ಹಾಕಿದರೆ ಸಾಕು. ಈಗ ಅದಕ್ಕೆ ಹಾಕೋಣ ತೆಂಗಿನ ಎಣ್ಣೆ 1 ಚಮಚ ಹಾಕ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಈಗ ಹಾಕೋಣ ಈರುಳ್ಳಿ, ಕ್ಯಾರೆಟ್, ಟೊಮೆಟೊ ಇದು 2 ಕಪ್ಪು ಚುರುಮುರಿಗೆ ಹಾಕ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕೋಣ ಮೆಣಸಿನ ಹುಡಿ. ಈಗ ಹಾಕೋಣ ಉಪ್ಪು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಹಾಕೋಣ ನಿಂಬೆಹಣ್ಣು ನಿಮಗೆ ಎಷ್ಟು ಹುಳಿ ಬೇಕು ಅದಕ್ಕೆ ತಕ್ಕ ಹಾಕಿದರೆ ಸಾಕು. ಈಗ ಹಾಕೋಣ ಮಸಾಲೆ ಕಡಲೆ, ಆನಂತರ ಹಾಕೋಣ ಬೇಯಿಸಿದ ಮೊಟ್ಟೆ. ಈಗ ಅದನ್ನು ಮ್ಯಾಶ್ ಮಾಡೋಣ. ಮೊಟ್ಟೆಯನ್ನು ಮ್ಯಾಶ್ ಮಾಡಿದ ನಂತರ ಅದಕ್ಕೆ ಹಾಕೋಣ ಚುರುಮುರಿ 2 ಕಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು. ಈಗ ಮಿಕ್ಸ್ ಮಾಡಬೇಕು ಮಸಾಲೆಯೊಟ್ಟಿಗೆ. ಈಗ ರೆಡಿಯಾಗಿದೆ ಚುರುಮುರಿ. ಅದನ್ನು ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಪ್ಲೇಟಿಗೆ ಹಾಕೋಣ. ಎಗ್ ಬೇಲ್ಪುರಿ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.